ಅಕ್ಷಯ ಪಾತ್ರ ಫೌಂಡೇಶನ್ಸ್ ವತಿಯಿಂದ ಬಡವರಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಈ ಅಡಿಯಲ್ಲಿ ನಡೆಯಿತು. ಇಸ್ಕಾನ್ ಮಂಗಳೂರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ರಾಧಾವಲ್ಲಭದಾಸ ಸ್ವಾಮೀಜಿಯವರು ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಈ ಒಂದು ಸನ್ನಿವೇಶದಲ್ಲಿ ಮಕ್ಕಳಿಗೆ ಊಟ ಇಲ್ಲ ಅಂತ ಹೇಳಿ ಅವರಿಗೆ ಕಣ್ಣಲ್ಲಿ ನೀರು ಬಂದಿದೆ. ಅವತ್ತಿಂದ ಅವರು ಏನು ಮಾಡಿದ್ರು ಅಂದರೆ ಇಸ್ಕಾನ್ ದೇವಸ್ಥಾನದ 20 ಕಿಲೋಮೀಟರ್ ಸರೌಂಡಿಂಗಲ್ಲಿ ಅವರು ಆದೇಶ ಮಾಡಿದರು. 20 ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾರು ಸಹ ಹಸುವಿನಿಂದ ಅವರು ಇರಬಾರದು. ಸೊ ಪ್ರತಿಯೊಂದು ಇಸ್ಕಾನ್ ದೇವಸ್ಥಾನದವರು ಎಲ್ಲರಿಗೂ ಊಟ ಕೊಡಬೇಕು ಅಂತ ಅವರು ಆದೇಶ ಮಾಡಿದರು. ಸೊ 1970 ಶುರುವಾದ ಒಂದು ಈ ಕಾರ್ಯಕ್ರಮ ಸೊ ಗುರುಗಳ ಮತ್ತು ಕೃಷ್ಣನ ಒಂದು ಆಶೀರ್ವಾದದಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಮುಟ್ಟಿದೆ. ಸೊ ಇದು 2000 ಇಸುವಲ್ಲಿ ಕೇವಲ 2000 ಮಕ್ಕಳಿಂದ ಶುರುವಾದ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇವತ್ತು ತುಂಬ ಬೃಹತ್ ಆಕಾರವಾಗಿ ಬೆಳೆದಿದೆ. ಇದಕ್ಕೆಲ್ಲ ಕಾರಣ ಜನಗಳು ಮತ್ತು ಸರ್ಕಾರ. ಬಳಿಕ ವಿ4 ಡಿಜಿಟಲ್ ಇನ್ಫೋಟೆಕ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಶ್ರೀನಿವಾಸ ಚಂದ್ರಶೇಖರ್ ಕಿಣಿ ಅವರು ಮಾತನಾಡಿ, ಅಕ್ಷಯ ಪಾತ್ರ ಫೌಂಡೇಶನ್ ನಿರಂತರವಾಗಿ ಬಡವರ್ಗದವರಿಗೆ ಸಹಾಯವನ್ನ ಮಾಡ್ತಾ ಇದೆ. ಈ ಕಾರ್ಯ ನಿರಂತರವಾಗಿ ಮುಂದುವರಿಯಲಿ ಅಂತ ಹೇಳಿದರು. ನಮಗೆ ಮೂಟೆ ಸಣ್ಣದು ಕಾಣ್ಬೋದು, ದೊಡ್ಡದು ಕಾಣ್ಬೋದು, ಆದರೆ ಅದರಲ್ಲಿ ಇರುವಂಥ ವಿಷಯ ಅಲ್ಲ, ಕೊಡುವಂಥ ಮನಸ್ಸು ಮುಖ್ಯ. ಮನುಷ್ಯರಿಗೆ ಮನಸ್ಸು ಮುಖ್ಯ. ಮನುಷ್ಯನಿಗೆ ಮನಸ್ಸೇ ಇಲ್ಲದಿದ್ದರೆ ಕೊಡೋದು ಇಲ್ಲಿಂದ ಯಾರು ಕೊಡ್ತಾರೆ? ಮತ್ತೆ ಅದು ಮಾತ್ರ ಅಲ್ಲ, ತೆಕ್ಕೊಳ್ಳೋರು ಇಲ್ಲದಿದ್ದರೆ ಕೊಡುವವರಿಗೆ ಚಾನ್ಸೇ ಇಲ್ಲ. ಈಗ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ, ನೀವು ತೆಗೊಳ್ಳಿಕ್ಕೆ ರೆಡಿ ಇಲ್ಲ, ಅದು ಕಂಪ್ಲೀಟ್ ಆಗೋದಿಲ್ಲ ವಿಷಯ. ಈ ಸ್ಥಿತಿಯಲ್ಲಿ ಇವರು ಸಾವಿರಾರು ಲಕ್ಷಗಟ್ಟಲೆ ಮೂಟೆಗಳನ್ನು ಜನರಿಗೆ ಹಂಚಿ ಅವರನ್ನು ಖುಷಿ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಈ ಕೋವಿಡ್ ಸಂದರ್ಭದಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಬಳಿಕ ಗಣ್ಯರು ಕಿಟ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಓಸಿಯನ್ ಪ್ರೈವೇಟ್ ಲಿಮಿಟೆಡ್ನ ಆಪರೇಟರ್ ತೇಜ ಆಳ್ವಾ, ವಿ4 ಡಿಜಿಟಲ್ ಇನ್ಫೋಟೆಕ್ನ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ ಜಿತೇಂದ್ರ ಹಾಗೂ ಪ್ರವೀಣ್ ಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು.